ಈ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡುವುದಕ್ಕೆ ಆಗಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಮಾಡುತ್ತಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಒಳ್ಳೆ ಆಡಳಿತ ಕೊಡಲು ಆಗಿಲ್ಲ. ಈ ಸರ್ಕಾರಕ್ಕೆ ಗೌರವ ಎಲ್ಲಿದೆ? ಅವರಲ್ಲಿ ಎಷ್ಟೇ ಮುಖ್ಯಮಂತ್ರಿ ಚೇಂಜ್ ಆದರೂ ಅವರ ಪಕ್ಷದ ಬಗ್ಗೆ ಮಾತನಾಡಲ್ಲ ಎಂದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಯಾವ ಅಧಿಕಾರಿಗಳು ಅವರ ಮಾತು ಕೇಳ್ತಾರೆ? ತರಾತುರಿಯಲ್ಲಿ ಎಲ್ಲ ಫೈಲ್ಗಳ ಸಹಿ ಆಗ್ತಿದೆ. ಅದರಲ್ಲೂ ನೀರಾವರಿ ಇಲಾಖೆಯಲ್ಲಿ ಎಷ್ಟೋ ಫೈಲ್ ಕ್ಲಿಯರ್ ಆಗ್ತಿದೆ. ಅಸೆಂಬ್ಲಿ ಬಂದಾಗ ದಾಖಲೆಯೆಲ್ಲ ತೆಗೆದು ಮಾತನಾಡುತ್ತೇನೆ. ಯಾರಾದರೂ ಕಾಂಗ್ರೆಸ್ಗೆ ಬರೋದಿದ್ರೆ ಅರ್ಜಿ ಸಲ್ಲಿಸಲಿ, ಆಮೇಲೆ ಕೂತು ಮಾತನಾಡೋಣ ಎಂದು ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿಗೆ ಬರಬೇಕು ಅಂತ ಇಷ್ಟ ಇರೋರು ಬಹಳಷ್ಟು ಜನ ಇದ್ದಾರೆ. ಅವರ ಹೆಸರು ಹೇಳೋದಕ್ಕೆ ಹೋಗಲ್ಲ. ಚುನಾವಣೆಯ ಟೈಮಲ್ಲಿ ಹೋಗಿ ಮಾತನಾಡಿಸಿದ್ದಕ್ಕೆ ಮಠಾಧೀಶರು ಬಂದಿದ್ದಾರೆ. ನೀವೇ ಹೋಗಿಲ್ಲ ಅಂದ್ರೆ ಹೇಗೆ ಬರ್ತಿದ್ರು? ಅವರ ಅಭಿಪ್ರಾಯ ಅವರು ಹೇಳ್ತಿದ್ದಾರೆ. ಅವರ ತಪ್ಪು ಅಂತ ಹೇಳ್ತಿಲ್ಲ ಎಂದು ಮಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡಕ್ಕಾಗಿಲ್ಲ ಅಂತ 2 ವರ್ಷದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಒಳ್ಳೆ ಆಡಳಿತ ಕೊಡಕ್ ಆಗಲಿಲ್ಲ ಅಂತ ಅಂದಮೇಲೆ ಈ ಪಕ್ಷಕ್ಕೆ ಎಲ್ಲಿದೆ ಗೌರವ? ಯಾವ ರೀತಿ ಕಿತ್ತಾಟ? ಎಷ್ಟು ಜನ ಚೀಫ್ ಮಿನಿಸ್ಟರ್ಗಳು, ಎಷ್ಟು ಜನ ಇದು, ಬಟ್ ಏನೇ ಅವ್ರದ್ದೇ ಅವ್ರ ಪಾರ್ಟಿ ವಿಚಾರ, ನಾವು ಇಂಟರ್ಫಿಯರ್ ಆಗಿ ಹೋಗಲ್ಲ. ಆದ್ರೆ ಜನಕ್ಕೆ ಅಡ್ಮಿನಿಸ್ಟ್ರೇಷನ್ ಏನಾಯ್ತು? ಅಡ್ಮಿನಿಸ್ಟ್ರೇಷನ್ ಏನಾಯ್ತು? ಯಾವ ಅಧಿಕಾರಿಗಳು ಮಾತು ಕೇಳ್ತಾರೆ? ಕೆಳಗಡೆ ಯಾರಾದ್ರೂ ಗ್ರಾಮ ಪಂಚಾಯತಿಯಿಂದ ಹಿಡಿದು ವಿಧಾನಸೌಧದಲ್ಲಿ ಕೂತವರು ಯಾರ ಮಾತು ಕೇಳಲ್ಲ. ಕರಪ್ಷನ್, ಆಮೇಲೆ ಎಲ್ಲ ಸ್ಯಾಂಕ್ಷನ್ಗಳು ಏನ್ ತರಾತುರಿ ಏನೆಲ್ಲ ಫೈಲ್ಗಳು ಸೈನ್ ಆಗ್ತಾ ಇದೆ. ಇರಿಗೇಷನ್ ಡಿಪಾರ್ಟ್ಮೆಂಟು, ಅಯ್ಯೋ ನಾನು ಈಗ ಮಾತಾಡಕ್ ಹೋಗಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟು, ಬೇರೆ ಡಿಪಾರ್ಟ್ಮೆಂಟು ಎಷ್ಟು ಫೈಲ್ಗಳು ಕ್ಲಿಯರ್ ಆಗ್ತಾ ಇದೆ. ಎಷ್ಟು ಬಜೆಟ್ ಅಲ್ಲಿ ಎಷ್ಟು ದುಡ್ಡು ಇಟ್ಟಿದ್ರಿ ಮುಖ್ಯಮಂತ್ರಿಗಳು? ಈಗ ಎಷ್ಟು ಕ್ಲಿಯರ್ ಆಗಿದೆ? 2 ವರ್ಷದಿಂದ ಎಷ್ಟಾಗಿದೆ? ಸೊ ಈಗಿಲ್ಲ, ನನಗೆ ಅಸೆಂಬ್ಲಿ ಬರಲಿ, ಡಾಕ್ಯುಮೆಂಟೇಶನ್ ತಗೋತೀನಿ. ಯಾಕೆಂದ್ರೆ ಈಗೇನು ಕ್ಲಿಯರ್ ಮಾಡಿದ ತಕ್ಷಣ ಯಾರು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಬೇಕಾದಷ್ಟು ಪ್ರೊಸೀಜರ್ ಇದೆ. ನಾವಿರ್ಬೇಕಾದ್ರೆ ಒಂದು ಫೈನಾನ್ಸಿಯಲ್ಲೂ ಕ್ಲಿಯರ್ ಆಗ್ತಿರ್ಲಿಲ್ಲ, ಒಂದು ಪ್ರಾಜೆಕ್ಟು ಕ್ಲಿಯರ್ ಆಗ್ತಿರ್ಲಿಲ್ಲ.